ಇದೀಗ ಎಲ್ಲೆಡೆಯಲ್ಲಿ ಸ್ವಚ್ಛತೆಗೆ ಪ್ರಾಧಾನ್ಯತೆ ನೀಡ್ತಾ ಇರುವುದು ನಮಗೆಲ್ಲರಿಗೂ ತಿಳಿದಿದೆ. ಪ್ರಧಾನಿ ನರೇಂದ್ರ ಮೋದಿಯವರು ಸ್ವತಃ ತಾವೇ ಮುತುವರ್ಜಿ ವಹಿಸಿಕೊಂಡು ನಡೆಸ್ತಾ ಇರುವಂತಹ ಸ್ವಚ್ಛತಾ ಅಭಿಯಾನಕ್ಕೆ ದೇಶದೆಲ್ಲೆಡೆ ಒಳ್ಳೆಯ ಪ್ರತಿಕ್ರಿಯೆ ಸಿಕ್ಕಿತ್ತು. ಬುದ್ಧಿವಂತರ ನಗರವೆಂದೇ ಹೆಸರು ಇರುವಂತಹ ಮಂಗಳೂರಿನಲ್ಲಂತೂ ಎಲ್ಲಾ ಸಂಘಗಳಿಂದ ಅಭಿಯಾನಗಳು ನಡೀತಾ ಇದ್ರು. ನಗರದ ಕೇಂದ್ರ ಭಾಗದಲ್ಲಿರುವಂತಹ ಸರ್ಕಾರಿ ಶಾಲೆಯ ಪರಿಸರ ಕೊಂಪೆಯಾಗಿ ರೂಪುಗೊಂಡಿದೆ. ಮಂಗಳೂರಿನ ಗಾಂಧಿನಗರದಲ್ಲಿರುವಂತಹ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ ಕಂಡುಬಂದಂತಹ ಪರಿಸ್ಥಿತಿಯಿಂದಾಗಿ ಸ್ವಚ್ಛತೆ ಅನ್ನುವುದು ಇದೆಯಾ ಅನ್ನೋ ಪ್ರಶ್ನೆ ಕಾಡ್ತಾ ಇದೆ. ಶಾಲಾ ಪರಿಸರದ ಆವರಣದಲ್ಲಿ ಕುಡಿದು ಎಸೆದ ಮದ್ಯದ ಬಾಟಲಿಗಳು, ತಿಂದು ಎಸೆದ ತ್ಯಾಜ್ಯಗಳು, ಶಾಲೆಯ ಮುಂಭಾಗದಲ್ಲಿ ಕಣ್ಣಿಗೆ ಕುಕ್ಕುವಂತೆ ಹಾಕಲಾದ ಸೂಚನೆಯನ್ನ ಗಮನಿಸಿದ್ರೂ ಸಹ ಆವರಣದಲ್ಲಿ ಬಾಟಲಿಗಳು ಕಂಡು ಬಂದಿದೆ. ಇನ್ನು ಶಾಲೆಯ ಹತ್ತಿರವೇ ಫಾಸ್ಟ್ ಫುಡ್ ಮಾಡುವಂತಹ ಅಂಗಡಿಗಳು ಇರುವುದು ಕೂಡ ಕಂಡು ಬಂದಿದೆ. ಶಾಲೆಯ ಆವರಣದ ಹೊರಾಂಗಣದಲ್ಲಿ ಇರುವಂತಹ ಫಾಸ್ಟ್ ಫುಡ್ ಅಂಗಡಿಯೊಂದು ಸಂಜೆಯಾಗ್ತಾ ಇದ್ದಂತೆ ಗಲೀಜು ಕೇಂದ್ರವಾಗ್ತಾ ಇದೆ. ಇನ್ನು ಕೆಲವರು ಮದ್ಯದ ಬಾಟಲಿಗಳನ್ನು ಶಾಲೆಯ ಆವರಣದಲ್ಲಿ ಎಸೆದು ಹೋಗ್ತಾರೆ. ಶಾಲೆಯ ಸಮೀಪದಲ್ಲೇ ಬರ್ಕೆ ಪೊಲೀಸ್ ಠಾಣೆ ಇದ್ದು ಇಲ್ಲಿರುವ ಪೊಲೀಸರು ಕಣ್ಣಿದ್ದು ಕೂಡದಂತೆ ಕಿವಿಯಿದ್ದು ಕಿವುಡರಂತೆ ವರ್ತಿಸ್ತಾ ಇದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ನಾಗರಿಕ ಹಿತರಕ್ಷಣಾ ಸಮಿತಿಯ ಅಧ್ಯಕ್ಷ ಹನುಮಂತ್ ಕಾಮತ್. ಈ ಕುರಿತಂತೆ ಅವರು ನಮ್ಮ ಕುಡ್ಲ ವಾಹಿನಿಯಲ್ಲೂ ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಫುಟ್ಪಾತಿನಲ್ಲಿ ಪಾರ್ಕ್ ಮತ್ತು ಈ ಬೀದಿ ಬದಿಯಲ್ಲಿ ಯಾರು ಈ ಫಾಸ್ಟ್ ಫುಡ್ ಮಾಡಿ ಮಾರ್ತಾರೆ ಅಲ್ಲಿ ಎಲ್ಲ ಹುಡುಕರ ಅವಳಿ. ಇವರು ಹೇಗೆ ಹೇಳಿದರೆ ಬಾರ್ ಆ್ಯಂಡ್ ರೆಸ್ಟೋರೆಂಟಿಗೆ ಹೋಗಿ ಕುಡಿದ್ರೆ ಕಾಸ್ಟ್ಲಿ ಆಗ್ತದೆ ಹೇಳಿ ವೈನ್ ಶಾಪಿನಿಂದ ಪಾರ್ಸೆಲ್ ಹಿಡ್ಕೊಂಡು ಬಂದು ಈ ಫಾಸ್ಟ್ ಫುಡ್ಗಳ ಹತ್ರ ಕೂತ್ಕೊಳ್ತಾರೆ. ಈ ಫಾಸ್ಟ್ ಫುಡ್ಡಿನವನಿಗೆ ವ್ಯಾಪಾರ ಆಗ್ತದೆ ಹೇಳಿ ಅವನು ಯಾವುದೇ ಸ್ವಚ್ಛತೆಯ ಬಗ್ಗೆ ಆಗಲಿ, ಇಲ್ಲ ಅಲ್ಲಿ ಪಕ್ಕದಲ್ಲಿ ಶಾಲೆ ಇದೆಯಾ, ಪೊಲೀಸ್ ಸ್ಟೇಷನ್ ಇದೆಯಾ, ಇಲ್ಲ ಯಾವುದಾದ್ರೂ ಇದು ಗಾರ್ಡನ್ ಇದೆ ಹೇಳುವುದನ್ನು ನಾವು ನೋಡುವುದಿಲ್ಲ. ಇಲ್ಲಿ ಎಲ್ಲ ಒಂದು ಕುಲ್ಲದಾಗೆ ಬರುವುದು, ಅಲ್ಲಿ ಕೂತ್ಕೊಳ್ಳೋದು. ಬಿಯರ್ ಮಾತ್ರ ಅಲ್ಲ, ಇವರು ಹಾಟ್ ತಂದು ಅವನಿಂದ ಗ್ಲಾಸ್ ಪಡ್ಕೊಂಡು ಸೋಡಾ ಹಾಕಿ ಬಾರಿನಲ್ಲಿ ಕೂತಾಗೆ ಇವರು ತಿಂದುಕೊಂಡು ಚಾಕಣ ತಿಂದು ಈ ಕುಡಿತಾರೆ. ಆದರೆ ಎಲ್ಲಿವರೆಗೆ ಹೇಳಿದರೆ ಆ ಫಾಸ್ಟ್ ಫುಡ್ಡಿನವನು ಏನು ಮಾತಾಡೋದಿಲ್ಲ, ಇವರು ಕುಡಿದ ಮೇಲೆ ಇವರಿಗೆ ಅಕ್ಕಲು ಇರುವುದಿಲ್ಲ. ಎಲ್ಲಿವರೆಗೆ ನೋಡಿ, ಇವತ್ತು ಗಾಂಧಿನಗರ ಶಾಲೆ ಎಂಟ್ರೆನ್ಸ್ ಗೇಟು ಮತ್ತು ಅದರ ಸೈಡಿನಲ್ಲಿ ಇರುವ ಗೇಟ್ ಏನು ಪ್ರವೇಶ ದ್ವಾರದ ಹತ್ರ ಈ ಬಾಟ್ಲಿ, ಈ ಫಾಸ್ಟ್ ಫುಡ್ಡಿನವರ ಹತ್ರ ತಿಂದ ಈ ಪ್ಲೇಟು ಗ್ಲಾಸು ಎಲ್ಲ ಈ ಶಾಲೆಯ ಆವರಣದಲ್ಲಿ. ಭಾಳಷ್ಟು ನನಗೆ ಆಶ್ಚರ್ಯ ಎಲ್ಲ ಹೇಗೆ ಹೇಳಿದರೆ, ಕೂಗಳತೆ ದೂರಿನಲ್ಲಿ ಬರ್ಕೆ ಪೊಲೀಸ್ ಸ್ಟೇಷನ್ ಇದೆ. ಈ ಬರ್ಕೆ ಪೊಲೀಸ್ ಸ್ಟೇಷನ್ನವರಿಗೆ ಹೇಗೆ ಹೇಳಿದರೆ ಇವರು ಮಹಾತ್ಮ ಗಾಂಧಿಯ ಮಂಗಗಳಾಗಿ, ಇವರಿಗೆ ಕಣ್ಣು ಕಾಣುವುದಿಲ್ಲ, ಕಿವಿಯೂ ಕೇಳುವುದಿಲ್ಲ, ಬಾಯಿಯೂ ಬರೋದಿಲ್ಲ. ಹಾಗೆ ಯಾಕೆ ಹೇಳಿದರೆ ಅಲ್ಲಿ ರಾತ್ರಿ ಒಂದು ಇಷ್ಟು ಈ ಫಾಸ್ಟ್ ಫುಡ್ಡಿನಲ್ಲಿ ಕೂತು ಕುಡಿಯುವವರ ಬೊಬ್ಬೆ ಇರ್ತದೆ, ಆದರೂ ಇವರು ಬರುವುದಿಲ್ಲ. ನಾನೊಬ್ಬರ ಹತ್ರ ಕೇಳುವಾಗ ಎಂತ ಹೇಳಿದರೆ ಇಲ್ಲಿ ನಿಲ್ಲುವ ಫಾಸ್ಟ್ ಫುಡ್ಡಿನವರು ಪೊಲೀಸ್ ಸ್ಟೇಷನ್ನಿಗೆ ಚಿಕನ್ನು ಮಟನ್ನು ಆಮ್ಲೆಟ್ ಕೊಡ್ತಾರೆ, ಹಾಗಾಗಿ ಅವರು ಕಿವಿಗೆ ಹತ್ತಿ ಹಾಕಿ ಕೂತ್ಕೊಳ್ಳೋದು ಹೇಳಿ.